10 ವರ್ಷದ ಹಿಂದೆ ಹೂಳು ಎತ್ತಿದಾರಂತೆ. 10 ವರ್ಷ ಬಹಳ ದೊಡ್ಡ ಪೀರಿಯಡ್. ಅದನ್ನ ಹೂಳು ಎತ್ತದೇ ಇದ್ರೆ ನೀರು ಸಂಗ್ರಹ ಆಗುದಿಲ್ಲ. ಅದಕ್ಕೆ ಆ ಕಾರ್ಯ ಕೂಡ ಇವ್ರು ಮಾಡ್ಬೇಕು. ಮಾಡದೇ ಇದ್ರೆ ನಾವು ಅದನ್ನ ಮಾಡಿಸ್ತೀವಿ. ಇದೆಲ್ಲ ನೋಡಿ ಟೆಂಪಲ್ ಟೌನ್. ನೀವೆಲ್ಲ ಭಾಗ್ಯವಂತರು. ಒಳ್ಳೆ ಚೆನ್ನಾಗಿ ಮಳೆ ಬೆಳೆ ಆನಂತರ ಒಳ್ಳೆ ಹಸಿರು ಇಂಥ ವಾತಾವರಣವನ್ನು ಅದನ್ನ ಪ್ಯೂರಿಟಿನ ಕಾಯ್ಕೊಂಡು ಹೋಗ್ಬೇಕು. 10 days ಅಲ್ಲಿ ಸರ್ವೆ ಒಂದು ಮುಗಿಸ್ತೀವಿ. ಸರ್ವೆ ಮುಗಿಸಾದ್ಮೇಲೆ ನಮ್ಮ ಇಒ ಮತ್ತೆ ನಾವು ಸೇರಿ ಸಿಇಒ ಥ್ರೂ ಹೂಳೆತ್ತ ಕಾರ್ಯಕ್ರಮಕ್ಕೆ ಅದೆಷ್ಟು ಎಸ್ಟಿಮೇಷನ್ ಆಗುತ್ತೆ ಒಂದು ಸ್ಟೇಜಸ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ನಮ್ಮ ಬೆಳ್ತಂಗಡಿಯ ಗುರುವಾಯನ್ ಕೆರೆ, ನಮ್ಮ ಬೆಳ್ತಂಗಡಿಯ ಬಹಳ ದೊಡ್ಡ ಕೆರೆ, ಇಲ್ಲಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಬಂದಿದ್ದಾರೆ. ಸೊ ಇಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಸೊ ಯಾಕೆ ಬಂದ್ರು, ಇಲ್ಲಿನ ದೂರ ಬಂದಿದ್ಯಾ, ಸೊ ಯಾವ ಕಾರಣಕ್ಕೋಸ್ಕರ ಬಂದು ಅಂತ ಅವ್ರ ಮಾತಾಡೋಣ. ಸರ್, ಇವತ್ತು ನೀವು ಗುರುವಾಯನ್ ಕೆರೆ ನಮ್ಮ ದೊಡ್ಡ ಕೆರೆ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್. ಏನ ದೂರ ಬಂತ, ಸೊ ಯಾವ ಇದರಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಕೆರೆ ಬಗ್ಗೆನೂ ಒಂದೊಂದು ಕೇಸಸ್ ರಿಜಿಸ್ಟರ್ ಆಗಿದಾವೆ. ಯಾಕೆಂದ್ರೆ 2015-16 ಹಿಡಿದು ಈ ರಾಜ್ಯದಲ್ಲಿರುವಂತ ಕೆಲ ಪ್ರಮುಖ ಕೆರೆಗಳೇನಿದಾವಲ್ಲ ಅವುಗಳ ಮೇಲೆ ಸೋಮೋಟೋ ಆಗಿ ಪ್ರೊಸೀಡಿಂಗ್ ಶುರು ಮಾಡಿದ್ದಾರೆ. ಅದಲ್ದೇ ಆನರಬಲ್ ಹೈಕೋರ್ಟ್ನವರು ಕೂಡ ಈ ಕೆರೆಗಳ ಬಗ್ಗೆ ಹಲವಾರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈಗ ಅವರು ಆ ಡೈರೆಕ್ಷನ್ಸ್ ಇವರು ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಅದು ಮಿಸ್ಕಾಂಡಕ್ಟ್ ಆಗ್ತದೆ, ಡೆರಿಲಿಕ್ಷನ್ ಆಫ್ ಡ್ಯೂಟಿ ಆಗ್ತದೆ. ಸೊ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಎಲ್ಲಿ ಬರ್ತದೋ ಅಲ್ಲಿ ಲೋಕಾಯುಕ್ತರದ್ದು ಎಂಟ್ರಿ ಆಗ್ತದೆ. ಸೊ ಪಬ್ಲಿಕ್ ಸರ್ವೆಂಟ್ಸು ಮಾಲ್ ಅಡ್ಮಿನಿಸ್ಟ್ರೇಷನ್ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇತ್ತು ಅಂತಂದ್ರೆ ಅದು ಲೋಕಾಯುಕ್ತ ಆಕ್ಟ್ ಕೆಳಗಡೆ ನಾವು ಕಾಗ್ನಿಜೆನ್ಸ್ ತಗೋಬಹುದು, ಅವರಿಗೆ ಸೂಕ್ತವಾದ ಡೈರೆಕ್ಷನ್ಸ್ ಇಶ್ಯೂ ಮಾಡಬಹುದು. ಸೊ ಈ ಕೆರೆ ತಾಲೂಕಿನಲ್ಲೇ ಸ್ವಲ್ಪ ದೊಡ್ಡ ಕೆರೆ ಅಂತ 15 ಎಕರೆ ಅದು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಅದು ಎನ್ಕ್ರೋಚ್ ಆಗಿದೆಯಾ, ಎನ್ಕ್ರೋಚ್ 4 ವರ್ಷದ ಹಿಂದೆ ಇವರು ಸರ್ವೆ ಮಾಡಿದಾರಂತೆ. ಈಗ ಮತ್ತೊಮ್ಮೆ ಪುನಃ ಸರ್ವೆ ಮಾಡಕ್ಕೆ ಹೇಳಿದೀವಿ. ಡಿಸಿಲ್ಟಿಂಗ್ ಮಾಡಬೇಕು ಮತ್ತು ಸುತ್ತಲೂ ಎಲ್ಲೆಲ್ಲಿ ಜಾರಿಕೆ ಇದೆ ಅಲ್ಲೆಲ್ಲ ಒಂದು ಸ್ವಲ್ಪ ಬನ್ಸ್ ತರ ಕಟ್ಟಡ ಮಾಡಬೇಕು, ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಸೊ ಆ ದಿಶೆಯಿಂದ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ವಿ. ಈಗ ಇದರಲ್ಲಿ ಈ ರಿಪೋರ್ಟ್ ಪ್ರಕಾರ ಎನ್ಕ್ರೋಚ್ಮೆಂಟ್ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಇನ್ನೊಮ್ಮೆ ಸರ್ವೆ ಮಾಡಿ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ಅದನ್ನ ಸರ್ವೆ ಮಾಡಿಸಿ ನನಗೆ ರಿಪೋರ್ಟ್ ಹಾಕ್ರಿ ಅಂತ. ಸೊ ಏನ್ ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ತೀವಿ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಇನ್ನೊಂದ್ಸರಿ ಇಲ್ಲಿ ಹೂಳೆತ್ತುವ ಕೆಲಸ ಕೂಡ ಆಗಿಲ್ಲ ಅನ್ನೋ ದೂರ ಇದೆ. ಸೊ 10 ವರ್ಷದ ಹಿಂದೆ ಹೂಳೆತ್ತಿದಾರಂತೆ. 10 ವರ್ಷ ಬಹಳ ದೊಡ್ಡ ಪೀರಿಯಡ್ ಅದು. 10 ವರ್ಷದಲ್ಲಿ ಮತ್ತೆಷ್ಟು ಬೇಕಾದಷ್ಟು ಹೂಳು ಬಂದಿರ್ಬೋದು. ಅದನ್ನ ಹೂಳು ಎತ್ತದೇ ಇದ್ರೆ ನೀರು ಸಂಗ್ರಹ ಆಗುದಿಲ್ಲ. ಅದಕ್ಕೆ ಆ ಕಾರ್ಯ ಕೂಡ ಇವ್ರು ಮಾಡ್ಬೇಕು. ಮಾಡದೇ ಇದ್ರೆ ನಾವು ಅದನ್ನ ಮಾಡಿಸ್ತೀವಿ. ಅವರಿಗೆ ಈ ಮಾನಿಟರ್ ಮಾಡಿ, ಕೇಸನ್ನು ಮಾನಿಟರ್ ಮಾಡಿ ಡೈರೆಕ್ಷನ್ಸ್ ಇಶ್ಯೂ ಮಾಡಿ ಮಾಡಿಸೋಣ. ಜನರ ಸಹಕಾರ ಬೇಕು. ಇಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಇದೆಯಲ್ಲ, ಗಲೀಜ್ ಮಾಡಬಾರ್ದು. ಜನ ಬಂದು ಅವ್ರಿಗೇನಾದ್ರು ಈ ಟಾಯ್ಲೆಟ್ ಗಿಲೆಟ್ ಏನಾದ್ರು ವ್ಯವಸ್ಥೆ ಇದ್ರೆ ಬೇರೆ ಕಡೆ ಮಾಡಿ ಕೊಡ್ಬೇಕು ಅವ್ರಿಗೆ. ಇಲ್ಲಿ ಬಂದು ಬೈರು ದಶೆ ಎಲ್ಲ ಮಾಡಬಾರ್ದು. ಸೊ ನಮ್ಮದು ಕೂಡ ಜವಾಬ್ದಾರಿ, ಜನರದು, ಸಾಮಾನ್ಯ ಜನರದು ಕೂಡ ಜವಾಬ್ದಾರಿ ಇದೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಸೊ ಧರ್ಮಸ್ಥಳಕ್ಕೆ ಬಂದ್ರಿ ಸರ್, ಸೊ ಹೇಗ ಅನಿಸ್ತು ಸರ್? ಇದೆಲ್ಲ ನೋಡಿ ಟೆಂಪಲ್ ಟೌನ್. ನೀವೆಲ್ಲ ಭಾಗ್ಯವಂತರು. ಒಳ್ಳೆ ಚೆನ್ನಾಗಿ ಮಳೆ ಬೆಳೆ ಆನಂತರ ಒಳ್ಳೆ ಹಸಿರು ಇಂಥ ವಾತಾವರಣವನ್ನು ಅದನ್ನ ಪ್ಯೂರಿಟಿನ ಕಾಯ್ಕೊಂಡು ಹೋಗ್ಬೇಕು. ಸೊ ದೇವರೆಲ್ಲ ನಿಸರ್ಗದಲ್ಲಿನೂ ದೇವ್ರನ್ನ ಕಾಣ್ಬೇಕು, ಅದನ್ನ ನಿಸರ್ಗನ ಪ್ರೊಟೆಕ್ಟ್ ಮಾಡ್ಬೇಕು ಅಲ್ವಾ? ಈಗ ಇದು ಹೇಳೋ ಪ್ರಕಾರ ಸರ್, ಈಗ ವಿಸಿಟ್ ಕೊಟ್ರು, ಹೂಳೆತ್ತುವ ಕೆಲಸ ಆಗಿಲ್ಲ, ಫೆನ್ಸಿಂಗ್ ಆಗ್ಬೇಕು ಅಂತ ಹೇಳಿ ಸೂಚನೆ ಕೊಟ್ರು. ಸೊ ಮುಂದಿನ ಕ್ರಮ ಯಾವ ತರ ತಗೋತೀರಾ ಸರ್? 10 days ಅಲ್ಲಿ ಸರ್ವೆ ಒಂದು ಮುಗಿಸ್ತೀವಿ. ಸರ್ವೆ ಮುಗಿಸಾದ್ಮೇಲೆ ನಮ್ಮ ಇಒ ಮತ್ತೆ ನಾವು ಸೇರಿ ಸಿಇಒ ಥ್ರೂ ಹೂಳೆತ್ತ ಕಾರ್ಯಕ್ರಮಕ್ಕೆ ಅದೆಷ್ಟು ಎಸ್ಟಿಮೇಷನ್ ಆಗುತ್ತೆ ಒಂದು ಸ್ಟೇಜಸ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ. ಯಾಕಂದ್ರೆ ಒಟ್ಟಿಗೆ ಮಾಡೋದಕ್ಕೂ ಆಗುತ್ತೆ. ಸ್ಟೇಜಸ್ ಅಲ್ಲಿ ಸಾಹೇಬ್ರು ತಿಳಿಸಿರಂತ ಸ್ಟೇಜಸ್ ಅಲ್ಲಿ ಮಾಡ್ತೀವಿ. ಓಕೆ, ಇನ್ನೊಂದು ಇಲ್ಲಿ ಹಲವಾರು ದೂರ ಬರ್ತಾ ಇತ್ತು, ಇಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಸೊ ಅದಕ್ಕೆ ಈಗ 10 ಸರ್ವೆ ಮಾಡ್ತೀವಲ್ಲ, ಸರ್ವೆ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟೆಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆಯೋ ಇಲ್ಲ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಇವತ್ತು ಗುರುವಾಯನ್ ಕೆರೆಗೆ ಬಂದು ಎಲ್ಲ ವೀಕ್ಷಣೆ ಮಾಡಿದ್ರು. ಸೊ ಇಲ್ಲಿ ಆದಷ್ಟು ಬೇಗ ಹೂಳೆತ್ತುವುದ ಕೆಲಸ ಆಗಬೇಕು, ಇಲ್ಲಿ ಫೆನ್ಸಿಂಗ್ ಅನ್ನು ಹಾಕಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದಿತ್ಯ ಶೆಟ್ಟಿ ಹಾಗೂ ವನಿಷ್ಠತೆ ಶ್ರೇಯಾ ಶೆಟ್ಟಿ, ಸುದ್ದಿ ನ್ಯೂಸ್, ಗುರುವಾಯನ್ ಕೆರೆ.